ನಮ್ಮ ತಯಾರಿಸಿದ ಖಾದ್ಯಗಳನ್ನು ಸಹ ಉದ್ಘಾಟಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಮಹಿಳೆಯರು ನಮ್ಮ ಮನೆಯಲ್ಲೇ ತಯಾರಿಸಿದಂತಹ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ಇವತ್ತಿನ ಉದ್ಘಾಟಕರಾದಂತಹ ನಮ್ಮ ತುಳುನಾಡಿನ ಒಂದು ಚೆನ್ನಮಣೆ ಆಟವನ್ನು ಆಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. 1986ನೇ ಇಸವಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿನ ಕಲಿಬೇಕು. ಅದಕ್ಕೋಸ್ಕರ ನೀವು ಹೇಳ್ದಂಗೆ ನೀವು ಅಡುಗೆ ಮಾಡಿಸಿರೋದಲ್ಲ ಇದ್ ಮಾಡ್ಬೇಕು ಅನ್ನೋದು ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ನನ್ಗೆ ಕರೆದಾಗ ನೀವು ಆಕ್ಚುಲಿ ನನಗೆ ಸುಮಾರು ಈಗ ಕೇಸ್ಗಳು ನನ್ಗೇನೆ ಇನ್ವೆಸ್ಟಿಗೇಷನ್ಗೆ ಚಾರ್ಜ್ ಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಟೈಮ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಸೊ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ. ನಿನ್ನೆ ಎಲ್ಲ ಮಂಗಳೂರು ಹೋಗ್ಬೇಕಿತ್ತು. ನಮ್ಮ IT ಸಾಹೇಬರು ಇನ್ಸ್ಪೆಕ್ಷನ್ ಇತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯದು. ಸೊ ಹಾಗಾಗಿ ನಾವು ಅಲ್ಲಿಂದ ಮುಗಿಸ್ಕೊಂಡು ಇವತ್ತು ಬೇರೆ ಕೆಲಸಗಳು ಮುಗಿಸ್ಬೇಕು ಅಂತ ಇದ್ದೇನೆ. ಆದ್ರೆ ನೀವು ಇನ್ಸಿಸ್ಟ್ ಮಾಡಿದ್ರೆ ಮತ್ತೆ ನನಗೂ ನೋಡ್ಬೇಕು ಅಂತ. ಆಕ್ಚುಲಿ ಈ ಜಾಗಕ್ಕೆ ನಿಮ್ಮ ತುಳುನಾಡಿಗೆ ನಾನು ಹೊಸರು ತುಂಬಾನೇ ರೀತಿಯಲ್ಲಿ. ನನಗೆ ಸುಮಾರು ವಿಧಿಗಳಲ್ಲಿ ಗೊತ್ತಿಲ್ಲ. ಆದ್ರೆ ಕೆಲವು ಲೈಕ್ ಈಗ ಅಳಗುಳಿ ಮನೆ ನಾವು ಆಡ್ತಾ ಇದ್ವಿ. ನನ್ನ ಮಗಳು ಕೂಡ ರೀಸೆಂಟ್ಲಿ ಕೇಳಿದ್ರು, ನೀವ್ ಏನೇನ್ ಆಟ ಆಡ್ತಾ ಇದ್ವಿ ನಿಮ್ಮ ಚಿಕ್ಕವರಿದ್ದಾಗ ಅಂತ. ಅದು ಒಂದೊಂದನ್ನ ನಾನು ಆಟ ಆಡ್ತಾ ಇದ್ವಿ, ಕವಡೆ ಆಟ ಆಡ್ತಾ ಇದ್ವಿ. ಇದು ನಮಗೆ ಮೊಬೈಲ್ಗಳು ಎಲ್ಲ ಗೊತ್ತಿಲ್ಲದ ಟೈಮಲ್ಲಿ ಇದೇ ಇದ್ದಿದ್ದು ನಮ್ಗೆ ಎಂಟರ್ಟೈನ್ಮೆಂಟ್. ಟಿವಿ ಕೂಡ ತುಂಬಾ ಲೇಟ್ ಆಗಿ ಬಂದಿದ್ದು ನಮ್ಮ ಮನೆಗಳಲ್ಲಿ. ಟಿವಿ ಆಗ್ಲಿ, ಮೊಬೈಲ್ ಆಗ್ಲಿ, ಯಾವುದೇ ಸ್ಕ್ರೀನ್ ಆಗ್ಲಿ. ಈಗಿನ ಮಕ್ಕಳಿಗೆ ಈಗಿನ ನಮಗೂ ಸಹ ಫೋನು ಅಥವಾ ಯಾವುದೇ ರೀತಿ ಸ್ಕ್ರೀನ್ ಇಲ್ಲದೆ ಒಂದು ದಿನ ಕಳಿದ್ರೇನು ಆಗಲ್ಲ ಅಂತ ಅನ್ಕೊಂತೀನಿ. ಎಲ್ಲರೂ ಗಂಟೆಗೆ ಅಥವಾ ಗಂಟೆ ಅಲ್ಲ 10 ನಿಮಿಷಕ್ಕೂ ಫೋನ್ ನೋಡ್ಬೇಕು. ನಾನೇನು ಎಕ್ಸೆಪ್ಷನ್ ಅಲ್ಲ. ನಾನಂತೂ ನೋಡ್ಲೇಬೇಕಾಗತ್ತೆ. ನೋಡದೇ ಇದ್ರೆ ನಾನು ಸುಮಾರು ನ್ಯೂಸ್ಗಳು ಸುಮಾರು ಇದನ್ನ ಮಿಸ್ ಮಾಡ್ಕೊತೀನಿ. ಹಾಗಾಗಿ ನಾನು ನೋಡ್ಲೇಬೇಕು. ನಮ್ಮ SP ಸರ್ ಫೋನ್ ಮಾಡ್ಬೋದು, ನಮ್ಮ ಗ್ರೂಪ್ ಅಲ್ಲಿ ಮೆಸೇಜ್ ಬರ್ಬೋದು, ಏನಾರ ಬೇರೆ ಇದಾಯ್ತು ಐ ಹ್ಯಾವ್ ಟು ಅಟೆಂಡ್ ಟು ಇಟ್. ಬಟ್ ಹಂಗಂತ ಹೇಳಿ ಐ ಪ್ರಿಫರ್ ದಟ್ ಪೀಪಲ್ ಟ್ರೈ ಟು ಲಿವ್ ವಿತೌಟ್ ಎನಿ ಸ್ಕ್ರೀನ್. ಅಂಡ್ ನಮ್ಮ ಟ್ರೆಡಿಷನ್ಗೆ ನಾವು ಎಷ್ಟು ಹಚ್ಕೋತೀವಿ, ಇಲ್ಲ ಅಂದ್ರೆ ಇದು ಒಂದು ಡ್ರಾಸ್ಟಿಕ್ ಒಂದು ಚೇಂಜ್ ಆಗುತ್ತೆ. ಈಗ ಈ ಮೊಬೈಲ್ ಫೋನು ಇವೆಲ್ಲ ಕಳೆದ ಒಂದು 20-25 ವರ್ಷದಿಂದ ತುಂಬಾ ಜಾಸ್ತಿ ಆಗಿದೆ. ಇದ್ರಲ್ಲಿ ಏನಾಗುತ್ತೆ, ನಮ್ಗೆ ಯಾವ ರೀತಿಯಲ್ಲಿ ಮೇಡಮ್ ಹೇಳಿದ್ರೆ ಈಗ ಅವ್ರಿಗೆ 76 ವರ್ಷ ಅಂದ್ರೆ ಯಾರು ನಂಬಕ್ಕಲ್ಲ ಖಂಡಿತ. ಸೊ ನಾವು ಆ ಏಜ್ ಹೋದಾಗ ಹೆಂಗಿರ್ತೀವಿ ಅನ್ನೋದು, ನಾವು ಅದೇ ತರ ಜೀವನ ನಡೆಸ್ಕೊಂಡು ಹೋದ್ರೆ ಮೇಡಮ್ ಅವರು ಮಾಡಿದ್ರೆ ಆವಾಗ ನಾವು ಹೇಳ್ಬೋದು ನಾವು ಇರ್ತೀವಿ. ಬರೀ ಫೋನ್ಗಳು ಇಟ್ಕೊಂಡು ಹೋದ್ರೆ ಕೈ ಬೆರಳುಗಳೇ ನೋವಾಗ್ಬಿಟ್ಟಿರುತ್ತೆ. ಅದೇ ನಡೆಯಲ್ಲ ಆಮೇಲೆ ನಾಳೆ. ಸೊ ನಾವು ಅವ್ರು ಹೇಳ್ದಂಗೆ ನಾವು ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಅವರ್ ರೂಟ್ಸ್. ಎಲ್ಲಿ ನಾವು ಇರ್ತೀವಿ, ಇದು ನಾಟ್ ಓನ್ಲಿ ಇದಕ್ಕೆ ಅಂತಲ್ಲ, ಸಕ್ಸಸ್ ಕೇಳಿಸ್ತಾ ಇಲ್ಲ, ಸಕ್ಸಸ್ ಒಂದೇ ಅಲ್ಲ. ಯಾಕೆ ಅಂದ್ರೆ ನೋಡಿ, ಈಗ ನಂದು ಒಂದು ಅಚೀವ್ಮೆಂಟ್ ಅಂತ ನಾನು ನನ್ನ ಪರ್ಸನಲ್ ಆಗಿ ನನಗೆ ಇನ್ನೂ ತುಂಬಾ ಇದೆ ಅಚೀವ್ ಮಾಡೋಕ್ಕೆ ಅಂತ ಅನ್ಕೋತೀನಿ. ದಟ್ ಇಸ್ ಓನ್ಲಿ ವೇ ಟು ಗೋ ಅಹೆಡ್. ಬಟ್ ಇಫ್ ಐ ಕ್ಯಾನ್ ಬಿ ಎ ಇನ್ಸ್ಪಿರೇಷನ್ ಆರ್ ಇನ್ಯಾರ್ಗನ್ನ ಒಂದಷ್ಟು ಸ್ವಲ್ಪ ಜನಕ್ಕೆ ಮುಂದೆ ಬರೋದಕ್ಕೆ, ಈ ತರ ಬರೋದಕ್ಕೆ ಆಗಲಿ, ಇದಕ್ಕೆ ಒಂದು ಇನ್ಸ್ಪಿರೇಷನ್ ಆದರೆ ಐ ಬಿ ಮೋರ್ ದೆನ್ ಹ್ಯಾಪಿ. ಅಂಡ್ ಇದು ಯಾವುದೇ, ಈಗ ನಂದು ಇವಾಗ ಮುಗೀತು, ನಾನು ಸ್ಕೂಲ್, ನಾನು ಮದುವೆ ಆಗಿದೆ, ನಂದು ಆಯ್ತು ಹಂಗಲ್ಲ. ಲೈಫಲ್ಲಿ ಯಾವ ಹಂತದಲ್ಲಿ ನೀವು ಶುರು ಮಾಡ್ತೀರೋ ಆ ಹಂತದಲ್ಲೇ ನಿಮಗೆ ದಾರಿ ಬರುತ್ತೆ. ನೀವು ಈ ಥರ ಒಕ್ಕೂಟದಲ್ಲಿ ಸೇರ್ತೀರಾ, ನಿಮಗೆ ಈಗ ಸ್ಕಿಲ್ ಟ್ರೈನಿಂಗ್ ಆಗಲಿ ಇದನ್ನ ಪಡ್ಕೊತೀರಾ. ಯಾವಾಗಲೂ ಮುಂದೆ ಹೋಗೋಕ್ಕೆ ದಾರಿ ಯಾವತ್ತೂ ಇದೆ. ನಿಮ್ಮ ಮನಸ್ಸಿನಲ್ಲಿ ಆ ಧೈರ್ಯ ಇರಬೇಕು, ನಾನು ಮುಂದೆ ಹೋಗ್ಬೇಕು ಅನ್ನೋ ಧೈರ್ಯ ಇರಬೇಕು. ಮತ್ತೆ ಈ ಥರ ಸಂಘಗಳ ಸಹಕಾರ ಇರಬೇಕು. ಆವಾಗ ಯಾವ ಹಂತದಲ್ಲಿ ಬೇಕಾದ್ರೂ ನೀವೇನ್ ಮಾಡ್ಬೇಕು ಅಂತಿರ್ತೀರೋ, ಯಾವುದೇ ಅಚೀವ್ಮೆಂಟ್ ಕಮ್ಮಿ ಅಲ್ಲ, ಜಾಸ್ತಿ ಅಲ್ಲ. ಕೆಲವನ್ನ ಜನರು ರೆಕಗ್ನೈಸ್ ಮಾಡ್ಬೋದು, ಕೆಲವು ರೆಕಗ್ನೈಸ್ ಮಾಡದೇ ಇರ್ಬೋದು. ಆದ್ರೆ ನೀವೇನು ಇದನ್ನ ಅಚೀವ್ ಮಾಡಬೇಕು ಅಂತ ಅನ್ಕೊಂಡು ಅದನ್ನ ಅಚೀವ್ ಮಾಡ್ತಿರೋ, ಅದು ನಿಮ್ಗೆ
ಅವ್ರು ಕೊಡೋ ಸ್ಯಾಟಿಸ್ಫ್ಯಾಕ್ಷನ್ ಇನ್ಯಾರಿಗೂ ಅದು ಇದು ಗೊತ್ತಾಗೋದಿಲ್ಲ. ಸೊ ಯಾವತ್ತೂ ಲೈಫಲ್ಲಿ ನೀವು ಮುಂದೆ ಏನನ್ನ ಯಾರೇ ಆಗಲಿ, ಯಾವುದೇ ಹಂತದಲ್ಲಿರಲಿ, ನೀವು ಮದುವೆ ಆಗಿ ನೀವು ಒಂದು ಹಂತಕ್ಕೆ ಬಂದಿದ್ದೀರಾ, ನಾನು ಇನ್ನೇನು ಇಲ್ಲ ಲೈಫಲ್ಲಿ ಬರೀ ಇಷ್ಟೇ ಹಂಗಂತ ಅನ್ಕೊಳ್ಳಿ. ನಾನು ಏನು ಮಾಡ್ಬೋದು, ಹೇಗೆ ನಾನು ನನ್ನ ಪರ್ಸನಾಲಿಟಿ, ನನ್ನ ಜೀವನ ನಾನು ಹೇಗೆ ರೂಪಿಸ್ಕೋಬೋದು ಅಂತ ಪ್ರತಿ ಹಂತದಲ್ಲೂ ನೀವು ಆಲೋಚನೆ ಮಾಡಬಹುದು. ಅದಕ್ಕೆ ಐ ಥಿಂಕ್ ಎಲ್ಲ ಸಂಘದವರು ನನಗೆ ಯಾವಾಗ ನನ್ನ ಸಹಕಾರ ಕೊಡಬೇಕಾದ್ರೂ ನಾನು ಕೊಡಕ್ಕೆ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ಬೆಳ್ತಂಗಡಿ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ವತಿಯಿಂದ ನಡೀತಾ ಇರುವಂತಹ ಆಟಿಡೊಂಜಿ ದಿನ ಕಾರ್ಯಕ್ರಮ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಆಗ್ತಾ ಇರುವಂತಹ ವಿಶ್ವ ಸ್ತನ್ಯಪಾನ ಸಪ್ತಾಹ, ಈ ಕಾರ್ಯಕ್ರಮದ ಇವತ್ತಿನ ವೇದಿಕೆಯಲ್ಲಿ ಇರುವಂತಹ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ನಮ್ಮೆಲ್ಲರ ಹೆಮ್ಮೆ, ವಿಶೇಷವಾಗಿ ಮಹಿಳೆಯರ ಹೆಮ್ಮೆ ಅಂತಾನೆ ಹೇಳ್ಬೋದು, ಡಿವೈಎಸ್ಪಿ ಮೇಡಮ್ ರೋಹಿಣಿ ಇವರೇ, ಹಾಗೆಯೇ ಈ ಬೆಳ್ತಂಗಡಿ ಮಹಿಳಾ ಮಂಡಲಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಉಮಾರಾವ್ ಮೇಡಮ್ ಅವರೇ, ಕಾರ್ಯದರ್ಶಿ ಶಾಂತಾ ಬಂಗೇರ್ ಅವರೇ, ಹಾಗೆಯೇ ಹಿರಿಯ ಸಂಸ್ಥಾಪಕರಾದ ಲೋಕೇಶ್ವರಿ ಮೇಡಮ್ ಅವರೇ, ಬೆಳ್ತಂಗಡಿ ತಾಲೂಕು ಮಹಿಳಾ ಮಂಡಲಗಳ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಹಾಗೂ ಇಲ್ಲಿ ನಡೆದಂತಹ ಎಲ್ಲ ಸನ್ಮಾನ್ಯರೇ, ಮೊದಲನೇದಾಗಿ ಈ ಮಹಿಳಾ ಮಂಡಲಗಳ ಒಕ್ಕೂಟದ ವತಿಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ನಿರಂತರವಾಗಿ ನಾನು ನಿಮ್ಮವಳೇ ಅನ್ನೋ ರೀತಿಯಲ್ಲಿ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಕ್ಕಾಗಿ ಮಹಿಳಾ ಮಂಡಲಗಳ ಒಕ್ಕೂಟಗಳಿಗೆ ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಮಹಿಳಾ ಮಂಡಲಗಳ ಒಕ್ಕೂಟ ಏನಿದೆ ಅದು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಸಾಂತ್ವನ ಎಂಬ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸ್ತಾ, ಈ ಹೆಸರೇ ಹೇಳುವ ಹಾಗೆ ಬೆಳ್ತಂಗಡಿ ತಾಲೂಕಿನ ಅನೇಕ ಮಹಿಳೆಯರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಹಾಗೆ ನಮ್ಮೊಂದಿಗೆ, ನಮ್ಮ ಇಲಾಖೆಯೊಂದಿಗೆ ಕೈ ಜೋಡಿಸಿದಂತ ನಿಮಗೆಲ್ಲರಿಗೂ ಕೂಡ ನಾನು ಅದಕ್ಕಾಗಿ ಆಭಾರಿಯಾಗಿದ್ದೇನೆ. ಮಹಿಳೆಯರ ವಿರುದ್ಧ ಆಗುವಂತಹ ಅನ್ಯಾಯಗಳಿರ್ಬೋದು, ದೌರ್ಜನ್ಯಗಳಿರ್ಬೋದು, ಅದಕ್ಕೆ ಸಾಂತ್ವನ ಹೇಳುವಂತಹ ಕೆಲಸ ನಾವು, ನೀವು ಮತ್ತು ಪೊಲೀಸ್ ಇಲಾಖೆ ಹಾಗೂ ಇತರ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಒಂದು ನೆಮ್ಮದಿಯ ಬದುಕು ಮಹಿಳೆಯರಿಗೆ ಆಗ್ಲಿ ಅಂತ ಹೇಳಿ ಹಾರೈಸ್ತಾ, ವಿಶೇಷವಾಗಿ ಇವತ್ತು ಆಟಿಡೊಂಚಿ ದಿನ ಈಗಾಗಲೇ ಪ್ರಸ್ತಾವನೆಯಲ್ಲಿ ತಿಳಿಸಿದ ಹಾಗೆ ನಮ್ಮ ತುಳುನಾಡಿನ ಸಂಸ್ಕೃತಿ ಪರಂಪರೆಯನ್ನ ಅದು ತೋರಿಸ್ತದೆ. ಈಗ ಇವತ್ತು ವಿಶೇಷವಾಗಿ ನಮ್ಗೆ ಕಾಣ್ತಾ ಇದೆ ಬಹಳಷ್ಟು ಮಳೆ. ಈ ಮಳೆಗೆ ಹೊರಗೆ ಹೋಗುವಂತಹ ಒಂದು ಪ್ರಮೇಯವೇ ಏನು ಒಂದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಹೊರಗಡೆಗೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕೃಷಿ ಆಧಾರಿತ ಚಟುವಟಿಕೆಗಳಿರುವ ಸಂದರ್ಭದಲ್ಲಿ ಇಂತಹ ಮಳೆಯಲ್ಲಿ ಯಾವುದೇ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಅಸಾಧ್ಯವಾದಂತಹ ಒಂದು ಸಮಯ ಅಂತ ಹೇಳ್ಬೋದು. ಅಂತಹ ಸಂದರ್ಭದಲ್ಲಿ ಈ ಒಂದು ಸಮಯವನ್ನ ಹೇಗೆ ನಾವು ಸದುಪಯೋಗ ಮಾಡಬಹುದು ಅಂತ ಹಿಂದಿನ ಪರಂಪರೆಯ ಮೂಲಕ ತೋರಿಸಿಕೊಟ್ಟದಂತೆ ಈ ಆಟಿಡೊಂಚಿ ದಿನವನ್ನ ನಾವು ಒಂದು ನೆನಪಿನ, ಒಂದು ಸ್ಮರಣೀಯ ದಿನವನ್ನಾಗಿ ನಾವು ಮಾಡ್ತಾ ಆ ಆಚರಣೆಯನ್ನ ಒಂದು ಭಾಗವಾಗಿ ಮಾಡ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ಹೇಗೆ ನಮಗೆ ಯಾವುದೇ ತರಕಾರಿಗಳ ಇರ್ಬೋದು, ಏನನ್ನು ಬೆಳೆಸಲಿಕ್ಕೆ ಒಂದು ಸಾಧ್ಯವಿಲ್ಲದಂತ ಸಂದರ್ಭದಲ್ಲೂ ಏನು ನಮಗೆ ಈ ಒಂದು ನ್ಯಾಚುರಲ್ ಆಗಿ ಸಿಗ್ತದೆ, ಈ ಮಳೆಯ ಸಂದರ್ಭದಲ್ಲೂ ಬೆಳೆಯುವಂತಹ ಗಿಡಗಳಿಂದ, ಸಸಿಗಳಿಂದ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಬೋದು, ಇಂತಹ ಮಳೆಯ ಸಂದರ್ಭದಲ್ಲೂ ನಾವು ನಮ್ಮ ಆರೋಗ್ಯ ಹಾಳಾಗದ ಹಾಗೆ ಹೇಗೆ ಕಾಪಾಡ್ಬೋದು, ಮತ್ತು ನಮ್ಮನ್ನು ಮಾನಸಿಕವಾಗಿ ನಾವು ಹೇಗೆ ಆಕ್ಟಿವ್ ಆಗಿ, ಸಕ್ರಿಯವಾಗಿ ಇಟ್ಟುಕೊಳ್ಳುವಂತ ಈ ಒಂದು ಆಟಗಳ ಮೂಲಕ. ಯಾಕೆಂದ್ರೆ ನಮ್ಗೆ ಏನಾದ್ರೂ ಬೇಕು, ಮಾಡಬೇಕು, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕತ್ತೆ ಹಿಡಿಲಿಕ್ಕೆ ಆಗೋದಿಲ್ಲ, ಏನು ಕೆಲಸವೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಒಳಗೆ ಕೂತ್ಕೊಂಡು ನಮ್ಮ ಸಮಯವನ್ನು ಕಳೆಯಬೇಕಂತ ಇಲ್ಲಿ ಉದಾಹರಣೆಯ ಮೂಲಕ ಇದೆ ನಿಮಗೆ ಬಹಳಷ್ಟು ಆಟಗಳು ಹಿಂದಿನ
ನಮ್ಮ ಆಟಗಳು ಇವೆಲ್ಲವೂ ಅದರ ಒಂದು ಭಾಗವಾಗಿ ಬಂದಂಥದ್ದು. ಇವತ್ತು ಅವೆಲ್ಲವನ್ನು ನೆನಪಿಸುವ ಕೆಲಸ ಇದೆ. ಯಾಕೆ ಇವತ್ತು ಇದು ಯಾವ ಆಟ ಬೇಡ, ಎಂತ ದೊಡ್ಡ ಮಳೆ ಸುರಿತಾ ಇರ್ಲಿ, ನಮ್ಮ ಕೈಯಲ್ಲಿ ಮೊಬೈಲ್ ಒಂದಿದ್ರೆ ಅಲ್ಲಿ ಮಳೆ ಬಂದು ಗೊತ್ತಾಗುದಿಲ್ಲ, ಮರ ಬಿದ್ದದ್ದು ಗೊತ್ತಾಗುದಿಲ್ಲ, ರೋಡ್ ಬ್ಲಾಕ್ ಆದದ್ದು ಗೊತ್ತಿಲ್ಲ, ನೀರು ನಮ್ಮ ಮನೆಯೊಳಗೆ ಬಂದಾಗ್ಲೇ ಕಾಲಡಿಗೆ ಬಂದಾಗ್ಲೇ ಗೊತ್ತಾಗುವಂತ ಪರಿಸ್ಥಿತಿ ಇವತ್ತಿದೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಈ ಎಲ್ಲ ಆಟಗಳ ಏನು ಇವೆ ಅವುಗಳ ಬಗ್ಗೆ ತಿಳಿಸುವಂತಹ ಜವಾಬ್ದಾರಿ ಕೂಡ ನಮ್ಮದಾಗ್ತದೆ. ಹಾಗೆಯೇ ಇವತ್ತಿಲ್ಲಿ ಖಾದ್ಯಗಳ ಮೂಲಕ ಏನನ್ನು ತಯಾರಿಸಬಹುದು ಅನ್ನೋದರ ಮೂಲಕ ನಿಮಗೆ ಎಕ್ಸಾಂಪಲ್ ಉದಾಹರಣೆಗಳ ಮೂಲಕ ಇಲ್ಲಿ ಒಂದಷ್ಟು ಅಡಿಗೆ ಸಾಮಗ್ರಿಗಳನ್ನ ಬುಕ್ ಮಾಡಿ ತಂದಿದ್ದಾರೆ. ಖಂಡಿತ ಇದೊಂದು ವೇದಿಕೆ ನಮ್ಮ ಹಿಂದಿನವರು ಅತ್ತೆ ಇರ್ಬೋದು, ಅಮ್ಮನವರು ಮಾಡಿದ್ದು ನಮ್ಮ ಸೊಸೆಯರಿಗೆ ಅಥವಾ ಮಕ್ಕಳಿಗೆ ಈ ಒಂದು ವಿದ್ಯೆಯನ್ನ ಕಲಿಸುವಂಥದ್ದು. ಯಾಕೆಂದ್ರೆ ಹಿಂದಿನ ಪದ್ಧತಿಗಳಿರ್ಬೋದು, ಇವತ್ತಿನ ಲೇಸ್ ಇರ್ಬೋದು, ಚಿಪ್ಸ್ ಇರ್ಬೋದು, ಇದೆಲ್ಲ ತಿನ್ನೋದರ ಮಧ್ಯದಲ್ಲಿ ಹೇಗೆ ನಮ್ಮಲ್ಲೇ ದೊರಕುವಂತಹ ಯಾವುದೇ ಕಲಬೆರಕೆ ಇಲ್ಲದಂತಹ ಆಹಾರ ನೈಸರ್ಗಿಕವಾಗಿ ನಮ್ಮ ಮನೆಯ ಮುಂದೆಯೇ ಪಕ್ಕದಲ್ಲಿ ಎಲ್ಲೂ ಹೊರಗೆ ಹೋಗದೆ ನಮ್ಗೆ ಸಿಗುವಂತಹ ಒಂದು ವಸ್ತುಗಳ ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಅಡಿಗೆ ಮಾಡಬಹುದು ಅಂತ ಈ ವಿದ್ಯೆ ಕೂಡ ಕಲಿಬೇಕು. ಯಾಕಂದ್ರೆ ಒಂದು ತಲೆಮಾರು ಹೋದ್ರೆ ಮತ್ತೆ ಅದು ಹೇಗೆ ಮಾಡ್ಬೇಕು ನಮ್ಗೆ ಗೊತ್ತಿರ್ತದೆ. ಚೇವು ಇರ್ಬೋದು ಅಥವಾ ಇನ್ನೆಲ್ಲ ನಮ್ಗೆ ಈಗ ದೊರಕುವಂತಹ ಸವಲತ್ತು ವಸ್ತುಗಳಿರ್ಬೋದು, ಇದರಿಂದ ಹೇಗೆ ಅಡಿಗೆ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಇದನ್ನ ತಯಾರಿಸುವಂತಹ ವಿಧಾನ ಮತ್ತೆ ಇದೆಷ್ಟು ಟೇಸ್ಟಿ ಆಗಿರ್ತದೆ, ಹೇಗೆ ಇದು ನಮ್ಮನ್ನು ರೋಗಗಳಿಂದ ಮುಕ್ತ ಮಾಡ್ತವೆ. ಈ ಮಳೆಗಾಲದಲ್ಲಿ ಶೀತ, ಕೆಮ್ಮು, ಜ್ವರ, ಮೊನ್ನೆ ನಮ್ಮ ಊರಿಂದ ಕೆಲವರು ಹುಷಾರಿಲ್ಲದೆ ಇದ್ರು, ಮಂಗಳೂರಿಗೆ ಅಡ್ಮಿಟ್ ಆಗ್ಲಿಕ್ಕೆ ಹೋದಾಗ ಅಲ್ಲಿರುವ ICU ಎಲ್ಲವೂ ಕೂಡ ಫುಲ್ ಆಗಿದೆ, ಜಾಗ ಇಲ್ಲ. ಯಾವುದೋ ಇನ್ಫ್ಲುಯೆನ್ಸ್ ಎಲ್ಲ ಮಾಡಿಕೊಂಡು ಮತ್ತೆ ಒಳಗಡೆ ಒಂದು ದಾಖಲೆ ಆಗ್ಲಿಕ್ಕೆ ಅವಕಾಶ ಕೊಟ್ಟದ್ದು ಒಂದು ನೆನಪಾಗೋದ್ರ ಜೊತೆಗೆ ಅದೇ ಸಂದರ್ಭದಲ್ಲಿ ಮತ್ತೊಬ್ಬರು ಅಲ್ಲಿ ಹೋದಂತವರು ಸ್ವಲ್ಪ ವಯಸ್ಸಾದವರು, ಬಟ್ ಅವರ ಮುಂದೆ ನಾನು ಏನೂ ಅಲ್ಲ, ಅಷ್ಟು ಆಕ್ಟಿವ್ ಆಗಿ ಎಲ್ಲ ಕೆಲಸಗಳಲ್ಲಿ ನಮ್ಮ ಜೊತೆಗಿದ್ದ ಒಂದು ಮಹಿಳೆ ಆ ಸಂದರ್ಭದಲ್ಲಿ ಅಲ್ಲಿ ಅಡ್ಮಿಟ್, ಅವರಿಗೊಂದು ಸಣ್ಣ ಜ್ವರ ಬಂದದ್ದು. ಬಾಕಿ ಎಲ್ಲದ್ರಲ್ಲಿ ನಮ್ಗಿಂತ ಅವರು ಆಕ್ಚುಲಿ ಹೇಳಲಿಕ್ಕೆ ಹೋದ್ರೆ 60 ಲೀಟರ್ ಹಾಲನ್ನು ಡೈರಿಗೆ ಕೊಡುವಂತಹ ಒಂದು ಮನೆಯ ಸದಸ್ಯರು, ಅವರ ಏಜ್ ಅಲ್ಲೂ ಕೂಡ ಅಷ್ಟು ಹುಲ್ಲು ಕತ್ತರಿಸಿ ಎಲ್ಲ ಮಾಡಂತವ್ರು ಜಸ್ಟ್ ಒಂದು ಜ್ವರದಲ್ಲಿ ಅಥವಾ ನನ್ಗೆ ಅನಿಸುದು ಅದು ಜ್ವರದಿಂದ ಆಗಿರ್ಲಿಕ್ಕಿಲ್ಲ, ಬಟ್ ಆಸ್ಪತ್ರೆಯಲ್ಲಿ ಜಾಗ ಸಿಗದೆ ಮೃತ ಹೊಂದಿದ್ದು ಕಳೆದ ಸಂಡೇ ಆದಂಥದ್ದು ನೆನಪಿಗೆ ಬರ್ತದೆ. ಸೊ ಇಂತಹ ಅನಾಹುತಗಳು ನಾವೆಷ್ಟೇ ಆರೋಗ್ಯವಂತ ಆಗಿದ್ರು ಕೂಡ ಕೆಲವೊಮ್ಮೆ ಇಂಥ ಸಣ್ಣ ಪುಟ್ಟ ರೋಗಗಳಿಂದ ಮುಕ್ತವಾಗುವುದು ಬಹಳ ಮುಖ್ಯವಾಗ್ತದೆ. ನಾವೆಷ್ಟೇ ಎಕ್ಸಸೈಸ್ ಎಲ್ಲ ಮಾಡಿದ್ರು ಕೂಡ ಅದರಿಂದ ನಾವು ಹೊರತಾಗಿರುವುದಿಲ್ಲ. ಆದ ಕಾರಣ ನಮ್ಮ ಆರೋಗ್ಯವನ್ನ ನಾವು ನೋಡುದು, ವಿಶೇಷವಾಗಿ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪೋಷಣೆಯ ಬಗ್ಗೆ ಇವತ್ತು ನಮ್ಮ ಭಾರತ ಬಹಳಷ್ಟು ಏನು ಅಪೌಷ್ಟಿಕತೆಯಿಂದ ಬಳಲುತ್ತಿರುವಂತಹ ಒಂದು ದೇಶ. ಸೊ ಇದರಿಂದ ನಮ್ಮನ್ನು ತೊಲಗಿಸುವುದಕ್ಕೋಸ್ಕರ ನಾವು ಪೋಷಣ್ ಅಭಿಯಾನ ಅನ್ನುವ ಒಂದು ಕೇಂದ್ರ ಸರ್ಕಾರದ ಯೋಜನೆ ಬಂದಿದೆ. ಸೊ ಪೋಷಣ್ ಅಭಿಯಾನ ಅಂದ್ರೆ ನಮಗೆ ಏನ್ ತಿಂತಾ ಇದೀವಿ ಅದು ಸಾಲುದಿಲ್ಲ, ಇದರ ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟು ಅಪೌಷ್ಟಿಕತೆಯನ್ನು ನಮ್ಮ ದೇಶದಿಂದನೇ ತೊಲಗಿಸ್ಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ವಿಶೇಷವಾದ ಕಾಳಜಿಯನ್ನು ನಾವು ಇದರ ಬಗ್ಗೆ ವಹಿಸ್ಬೇಕಾಗ್ತದೆ. ಪೌಷ್ಟಿಕವಾದಂತಹ ಆಹಾರವನ್ನ ಸೇವಿಸುತ್ತಾ ನಮ್ಮ ಆರೋಗ್ಯ, ಮಹಿಳೆಯರ ಆರೋಗ್ಯ, ಇದನ್ನ ಸ್ಪೆಷಲಿ ಮಹಿಳೆಯರಿಗೆ ಹೇಳ್ಬೇಕು. ಯಾಕೆಂದ್ರೆ ಹೆಚ್ಚಿನ ಮನೆಗಳಲ್ಲಿ ಅಡಿಗೆಯನ್ನ ತಯಾರಿಸುವಂತವರು ಈಗಲೂ ಕೂಡ ಮಹಿಳೆಯರು. ನಾವೊಬ್ಬರು ಇದರ ಬಗ್ಗೆ ಮಾಹಿತಿಯನ್ನ ಗೊತ್ತು ಮಾಡಿಕೊಂಡ್ರೆ ನಮ್ಮ ಇಡೀ ಕುಟುಂಬ ಆರೋಗ್ಯವಾಗಿರ್ತದೆ, ನಮ್ಮ ಮಕ್ಕಳು ಆರೋಗ್ಯವಂತರಾಗಿರ್ತಾರೆ. ನಾವ್ ಯಾವಾಗ್ಲೂ ಸೋಮಾರಿತನವನ್ನ ಮಾಡಬಾರ್ದು. ನಮ್ಮ ಹಿತ್ತಲಲ್ಲಿ ನುಗ್ಗೆ ಸೊಪ್ಪಿರ್ತದೆ, ನಮ್ಮ ಹಿತ್ತಲಲ್ಲಿ ಕರಿಬೇವಿನ ಸೊಪ್ಪಿರ್ತದೆ. ಒಂದು ಮಳೆಯಲ್ಲಿ ಒಂದು ಛತ್ರಿ ಇಟ್ಕೊಂಡು ಆಚೆ ಹೋಗಿ ಅದನ್ನು ತಂದು ನಮ್ಮ ಒಗ್ಗರಣೆಯಲ್ಲಿ ಅದನ್ನ ಹಾಕಬೇಕು ಅಥವಾ ನಮ್ಮ ಸಾಂಬಾರಲ್ಲಿ ಅದನ್ನ ಹಾಕಬೇಕು. ನಮ್ಮ ಒಂದಲಗ ಅನ್ನುವ ಇದು ಸೊಪ್ಪಿರ್ತದೆ, ಅದನ್ನು ಚಟ್ನಿಯಲ್ಲಿ ಸ್ವಲ್ಪ ತೆಂಗಿನಕಾಯಿ ಯಾವಾಗ್ಲೂ ನಾವು ಬಳಸ್ತೇವೆ, ಅದರೊಂದಿಗೆ ಅದನ್ನು ಹಾಕ್ತಾ ನಮ್ಮ ಮಕ್ಕಳ ಸ್ವಲ್ಪ ಹಾಕಿದ್ರೆ ಯಾವ ಮಕ್ಕಳು ಬೇಡ ಅಂತ ಹೇಳೋದಿಲ್ಲ. ಸೊ ಅದೊಂದು ಹದವಾದ ರೀತಿಯಲ್ಲಿ ಹಾಕಿದ್ರೆ ಖಂಡಿತ ನಮ್ಮೆಲ್ಲ ಮಕ್ಕಳ, ದೊಡ್ಡವರ, ಗಂಡಂದಿರ ಎಲ್ಲರ ಒಂದು ಆರೋಗ್ಯ, ಅತ್ತೆ ಮಾವ ಎಲ್ಲರ ಆರೋಗ್ಯ ಚೆನ್ನಾಗಿ ಇರ್ತದೆ. ಇದೇ ಸಂದರ್ಭದಲ್ಲಿ ಇವತ್ತು ಆಗಸ್ಟ್ 1 ಎದೆ ಹಾಲಿನ ಮಹತ್ವವನ್ನ ವಿಶ್ವದೆಲ್ಲೆಡೆ ಕೊಡಬೇಕಾದಂತಹ ಒಂದು ಸಂದರ್ಭ. ಸೊ ಈ ಒಂದು ಸಂದರ್ಭವನ್ನ ನಾನು ಉಪಯೋಗಿಸಿಕೊಂಡು 1 ವಾರದವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂತ ಹೇಳಿ
ಆಚರಣೆನ ಮಾಡ್ಬೇಕಂತ ಇದೆ. ನಮ್ಗೆಲ್ಲರಿಗೂ ಗೊತ್ತಿದೆ, ಹೆಚ್ಚಿನವರ ತಾಯಂದಿರು ಅಥವಾ ತಾಯಿ ಆಗ್ಲಿಕ್ಕೆ ಹೋಗುವಂತವರು ಎದೆ ಹಾಲಿನ ಮಹತ್ವ ಪ್ರತಿಯೊಬ್ಬರಿಗೂ ಗೊತ್ತಿದ್ರೂ ಕೂಡ ಎದೆ ಹಾಲು ಅದು ನೈಸರ್ಗಿಕವಾಗಿ ದೇವರೇ ನಮಗೆ ಮಹಿಳೆಯರಿಗೆ ಕೊಟ್ಟಂತ ನಮ್ಮ ಮಕ್ಕಳಿಗೆ ಉಳಿಸುವಂತ ಒಂದು ಪದ್ಧತಿ ಅದು. ಸೊ ಅದು ನಿರಂತರವಾಗಿ ಹಿಂದೆಯೂ ಇತ್ತು, ಈಗಲೂ ಇರಬೇಕು, ಮುಂದೆಯೂ ಇರಬೇಕು. ನಮ್ಮ ಮಕ್ಕಳು ಎಲ್ಲ ರೋಗ ಲಕ್ಷಣಗಳಿಂದ, ರೋಗ ರುಜಿನಗಳಿಂದ ಅವರನ್ನ ಮುಕ್ತರನ್ನಾಗಿ ಮಾಡಬೇಕಾದ್ರೆ ಹೆರಿಗೆಯಾದ ಕೂಡಲೇ ಎಷ್ಟು ಬೇಗ ಸಾಧ್ಯವೋ ಅಷ್ಟು, ಮ್ಯಾಕ್ಸಿಮಮ್ ಒಂದು ಗಂಟೆಯ ಒಳಗೆ ಅಂತಾನೆ ನಾನು ಹೇಳ್ತೇನೆ, ಅಂದ್ರೆ ಅದು ಮ್ಯಾಕ್ಸಿಮಮ್. ತಕ್ಷಣವೇ ಮಗುವಿಗೆ ಎದೆ ಹಾಲನ್ನ, ಕೊಲೆಸ್ಟ್ರಾಮ್ ಅಂತ ಹೇಳುವಂತಹ ಯೆಲ್ಲೋ ಕಲರ್ ಹಾಲು, ಹಳದಿ ಬಣ್ಣದ ಹಾಲನ್ನ ಮಗುವಿಗೆ ಕೊಡಬೇಕು. ಅದು ಕಡ್ಡಾಯವಾಗಿ ಕೊಡ್ಬೇಕು, ಯಾಕಂದ್ರೆ ಮಗು ಎದ್ದು ನಿಲ್ಲುವುದು ಅದರಿಂದನೇ. ಅದಕ್ಕೆ ಎಲ್ಲ ರೀತಿಯ ಪೌಷ್ಟಿಕತೆ ಸಿಗುವಂಥದ್ದು ಆ ಎದೆ ಹಾಲಿನಿಂದ. ಸೊ 6 ತಿಂಗಳವರೆಗೆ, ಮಗು ಹುಟ್ಟಿದಾಗಿಂದ 6 ತಿಂಗಳವರೆಗೆ ಮಗುವಿಗೆ ಕೇವಲ ಎದೆ ಹಾಲನ್ನೇ ಕೊಡಬೇಕು. ಇದು ಯಾವ ನಮ್ಮ ಸೌಂದರ್ಯಕ್ಕೆ ಕಡಿಮೆಯನ್ನ ತರುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ಬಹಳ ಚೆನ್ನಾಗಿ ಆಹಾರವನ್ನ ಬಾಣಂತಿಯಾದವರು ತಗೊಳ್ಬೇಕು ಹೆರಿಗೆಯಾದ ಕೂಡಲೇ. ಯಾಕೆಂದ್ರೆ ಹಾಲು ಬರುವುದಿಲ್ಲ ಅನ್ನೋದು ಹೆಚ್ಚಿನವರ ಒಂದು ಸಮಸ್ಯೆಯಾಗಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಹಾಲು ಬರುವುದೇ ಇಲ್ಲ, ಹಾಗೆ ಇರುವುದಿಲ್ಲ. ಇದು ನಾವು ಹೇಗೆ ಹಾಲು ಉಣಿಸ್ತೇವೆ ಮಗುವಿಗೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಎಷ್ಟು ಬೇಗ ನಾವು ಉಣಿಸ್ತೇವೆ, ಹೇಗೆ ಉಣಿಸ್ತೇವೆ ಅಂತ ಹೇಳಿ. ಇವತ್ತು ಮೊಬೈಲಲ್ಲಿ ಎಲ್ಲ ಬರ್ತದೆ, ಅವ್ರಿಗೆಲ್ಲ ಗೊತ್ತಿರ್ತದೆ, ನನ್ನ ಮಗಳಿಗೆಲ್ಲ ಗೊತ್ತಿರ್ತದೆ. ಅಥವಾ ತಾಯಿ ನನ್ಗೆ ಹೇಳ್ಬೇಡಿ, ಅಮ್ಮ ನನ್ಗೆ ಹೇಳ್ಬೇಡಿ, ನಂಗೆ ಗೊತ್ತಿದೆ ಎಲ್ಲ. ಮಗಳು ಅಥವಾ ಸೊಸೆ ಹೇಳ್ಬೋದು, ನೀವು ಹಾಗೆ ತಿಳ್ಕೊಂಡಿರ್ಬೋದು. ಕೆಲವೊಮ್ಮೆ ತಾಯಂದ್ರು ತಿಳ್ಕೊಳ್ತಾರೆ, ಅವಳ ಹತ್ರ ಅದೆಲ್ಲ ಹೇಗೆ ಹೇಳುದು. ಇವತ್ತು ಮೊಬೈಲ್ನಲ್ಲಿ ಎಲ್ಲ ಯೂಟ್ಯೂಬ್, ಗೂಗಲ್ ಅಲ್ಲಿ ಹಾಕಿದ್ರೆ ಎಲ್ಲ ಸಿಗ್ತದೆ ಅನ್ನೋದು ಬೇರೆ, ಆಟ ಆಡುದು ಅನ್ನೋದು ಇದು ಉಣಿಸುದು ಅನ್ನೋದು ಬೇರೆ. ಎರಡಕ್ಕೂ ವ್ಯತ್ಯಾಸ ಇದೆ. ಹೇಗೆ ಕ್ರಿಕೆಟ್ ಆಡುವುದನ್ನು ಮೊಬೈಲಲ್ಲಿ ಕುತ್ಕೊಂಡು ನೋಡುದು ಬೇರೆ, ಆಡುವುದೇ ಬೇರೆ. ಫುಟ್ಬಾಲ್ ಮೊನ್ನೆಲ್ಲ ಆಗಿತ್ತು, ಅದನ್ನು ಟಿವಿಯಲ್ಲಿ ಪರದೆಯಲ್ಲಿ ನೋಡುವುದೇ ಬೇರೆ, ಆಡುವುದೇ ಬೇರೆ. ಹಾಗೆಯೇ ನಮ್ಮ ಮಗಳಿಗೆ ಅಥವಾ ನಮ್ಮ ಸೊಸೆಗೆ ಇದರ ಮಹತ್ವ, ಹೇಗೆ ಹಾಲು ಉಣಿಸಬೇಕು, ಹೇಗೆ ಕೈಯಲ್ಲಿ ಇಟ್ಕೊಂಡು ಮಗುವಿಗೆ ತಲೆ ಎತ್ತಿ ಹಾಲು ಉಣಿಸಬೇಕು. ಹಾಲು ಉಣಿಸುವಾಗ ಪೂರ್ತಿ ಎದೆ ಕಪ್ಪು ಭಾಗ ಏನಿದೆ ಅದು ಪೂರ್ತಿ ಮಗುವಿನ ಬಾಯಿಯೊಳಗೆ ಇರಬೇಕು. ಬರೀ ಮೊಲೆ ತೊಟ್ಟಿನಲ್ಲಿ ಮಾತ್ರ ಅಲ್ಲ ಅದು ಹಾಲು ಬರುವಂತದ್ದು, ಅದೊಂದು ಹೊರಗೆ ಬರುವಂತ ಜಾಗ ಮಾತ್ರ. ಬಟ್ ಕಪ್ಪು ಏನಿದೆ, ಕಪ್ಪು ಭಾಗ ಪೂರ್ತಿ, ಅದು ಪೂರ್ತಿ ಮಗುವಿಗೆ ಕೊಟ್ರೆ ಮಾತ್ರ ಹಾಲು ಸರಿಯಾದ ರೀತಿಯಲ್ಲಿ ಉತ್ಪತ್ತಿಯಾಗಿ ಮಗುವಿಗೆ ಬರ್ತದೆ. ಮತ್ತೆ ಇದರಿಂದ ಬಹಳಷ್ಟು ಏನು ಪ್ರಯೋಜನಗಳಿವೆ. ಒಂದು, ಅದು ಮಗುವಿಗೆ ಬೇಕಾದಂತಹ ಪೌಷ್ಟಿಕತೆಯನ್ನ ಕೊಡ್ತದೆ. ಅದಷ್ಟೇ ಅಲ್ಲ, ಇದು ನಮ್ಗೆ ಯಾವಾಗ ಬೇಕಂದ್ರೂ ಕೊಡ್ಬೋದು ಅಲ್ವಾ. ನಾವು ಅಲ್ಲಿ ಬಿಸಿ ಮಾಡ್ಬೇಕಾ, ಗ್ಯಾಸ್ ಇಲ್ಲ, ಸೌದೆ ಕಟ್ಟಿಗೆ ಇಲ್ಲ, ಇದೇನು ಸಮಸ್ಯೆ ಇಲ್ಲ. ಮಗು ಯಾವಾಗೆಲ್ಲ ಹೇಳ್ತದೆ ಅವಾಗೆಲ್ಲ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅದನ್ನು ಬಿಸಿ ಮಾಡ್ಬೇಕಾದ ಅಗತ್ಯ ಇಲ್ಲ, ತೊಳಿಬೇಕಾದಂತ ಅಗತ್ಯ ಇಲ್ಲ. ಅದಕ್ಕೆ ಏನಾದ್ರೂ ಬಿತ್ತು ಮಾಡಿತ್ತು ಹಾಗೆ ಹೇಳುವಂತ ಇದೆಲ್ಲ, ವಿಷ ಜಂತುಗಳು ಹೋದಂಥದ್ದು ಏನೂ ಇಲ್ಲ. ಸೊ ನಿಮಗೆ ಯಾವಾಗ ಬೇಕೆಂದಾಗ ಮಗುವಿಗೆ ಹಾಲು ಉಣಿಸ್ಲಿಕ್ಕೆ ಮತ್ತೆ ಖರ್ಚೇ ಇಲ್ಲ. ನೀವೊಂದು ಬಾಟ್ಲಿ ಹಾಲಂತ ತಗೊಂಡ್ರೆ ಅದರಲ್ಲಿ ಕೊಡ್ಬೇಕಂದ್ರೆ ಅದಕ್ಕೆ ಹಣ ಖರ್ಚು ಮಾಡಬೇಕು, ಅದನ್ನು ತೊಳಿಬೇಕು, ಬಿಸಿ ನೀರಲ್ಲಿ ತೊಳಿಬೇಕು. ಮತ್ತೆ ಮಗುವಿಗೆ ಕೊಟ್ಟಾಗ ಅದರಿಂದ ಏನಾದ್ರೂ ಸಮಸ್ಯೆಗಳು ಆಗೋ ಚಾನ್ಸಸ್ ಇರ್ತದೆ. ಹದವಾದ ಬಿಸಿಯಲ್ಲಿ ಕೊಡ್ಬೇಕು. ಹೀಗೆಲ್ಲ ಬಹಳಷ್ಟು ಯೋಚನೆ ಮಾಡ್ತೀವಿ. ಇದು ಯಾವುದು ಎದೆ ಹಾಲಿನಲ್ಲಿ ಇಲ್ಲ. ಮನಸ್ಸು ಬಂದ ಮಗು ಬೇಕು ಅಂತ ಕೇಳಿದಾಗೆಲ್ಲ ಕೊಡ್ಲಿಕ್ಕೆ ಆಗುವಂತದ ಕ್ಲೀನ್ ಆದಂತಹ ಸ್ವಚ್ಛವಾದಂತಹ ವಸ್ತು ಅಂದ್ರೆ ಅದು ಎದೆ ಹಾಲು. ಹಾಗಾಗಿ ಯಾವ ಮಗು ಎದೆ ಹಾಲನ್ನ ಸರಿಯಾಗಿ ಕೊಡ್ತದೋ ಆ ಮಗು ಎಲ್ಲ ಮಕ್ಕಳಿಗಿಂತ, ಬೇರೆಲ್ಲ ಮಕ್ಕಳಿಗಿಂತ ಆಕ್ಟಿವ್ ಆಗಿ, ಸಕ್ರಿಯವಾಗಿ ಭಾಗವಹಿಸ್ತದೆ. ಅದರ ಎಲ್ಲ ಬೆಳವಣಿಗೆ, ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಆಗ್ತದೆ. ಇದರ ಮಹತ್ವವನ್ನ ಕೊಡುವಂತ ಒಂದು ವಾರವಾಗಿದೆ ಈಗ ನಮ್ಮ ಎಲ್ಲ ಕಡೆ ಇದು ನಡೀತಾ ಇರುವಂತದ್ದು. ಸೊ ಹಾಗಾಗಿ ಈ ಒಂದು ಎದೆ ಹಾಲಿನ ಮಹತ್ವದ ಬಗ್ಗೆ ಎಲ್ಲರ ವಿಷಯ ತಿಳಿಸಿ ಹೇಳ್ಬೇಕು. ಇದರಿಂದ ಯಾವುದೇ ಹಾನಿ ಇಲ್ಲ, ಯಾವುದೇ ನಮ್ಮ ಚಂದ ಅಥವಾ ಏನು ಬ್ಯೂಟಿ ಅನ್ನೋದೇನು ಹೋಗುದಿಲ್ಲ. ಬ್ಯೂಟಿ ಬರ್ತದೆ ಬಹುಶಃ. ಯಾಕೆಂದ್ರೆ ನಮ್ಮ ಏನು ಯೂಟ್ರಸ್ ಅನ್ನೋದು ಅದು ದೊಡ್ಡದಾಗಿರ್ತದೆ, ಅದು ಸಣ್ಣದಾಗ್ಲಿಕ್ಕೆ ಅಥವಾ ನಮ್ಮ ಬೊಜ್ಜು ಕರಗಿಸ್ಲಿಕ್ಕೆ ಈ ಎದೆ ಹಾಲು ಉಣಿಸುವಿಕೆ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿರೋದ್ರಿಂದ ಎಲ್ಲರೂ ಕೂಡ ಮಕ್ಕಳಿಗೆ, ತನ್ನ ಮಗುವಿಗೆ ಎದೆ ಹಾಲನ್ನ ಉಣಿಸಬೇಕು. ಎಲ್ಲ ಮಕ್ಕಳನ್ನ ಆರೋಗ್ಯವನ್ನಾಗಿ ಇಡುವುದರ ಮೂಲಕ ಎಲ್ಲಾ ಮಕ್ಕಳು ಎದೆ ಹಾಲನ್ನು ಸವಿಯುವಂತಹ ಭಾಗ್ಯ ಆ ಎಲ್ಲ ಮಕ್ಕಳಿಗೆ ಸಿಗ್ಲಿ. ಹಾಗಾಗಿ ಯಾವುದೇ ಒಂದು ಮರಣ
ಶಿಶು ಮರಣ ಸಂಭವಿಸದೆ ಎಲ್ಲ ಮಕ್ಕಳು ಆರೋಗ್ಯವಾಗಿದ್ರೆ ಖಂಡಿತ ಅಪೌಷ್ಟಿಕತೆಯನ್ನ ನಮ್ಮ ಮನೆಯಿಂದ, ನಮ್ಮ ತಾಲೂಕಿಂದ, ನಮ್ಮ ದೇಶದಿಂದನೇ ಅದನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಈ ಆಟಿಡೋಜಿ ದಿನದ ಶುಭಾಶಯಗಳು. ಎಲ್ಲರೂ ಈ ಸಂದರ್ಭದಲ್ಲಿ ಮಳೆ ಹೊರಗಡೆ ಬರ್ತಾ ಇದ್ರು ತಮ್ಮ ಆರೋಗ್ಯವನ್ನ ಕಾಪಾಡುವಂತ ಉತ್ತಮವಾದಂತಹ ಪೌಷ್ಟಿಕವಾದಂತಹ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ವಸ್ತುಗಳನ್ನ ಉಪಯೋಗಿಸಿ ಆರೋಗ್ಯವನ್ನ ಕಾಪಾಡಿ ಅಂತ ಹೇಳ್ತಾ ನನಗೆ ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ಶುಭೋದಯ. ನಾನು ಈ ಇನ್ವಿಟೇಷನ್ ನೋಡಿದಾಗ ನಮ್ಮ ಡ್ರೈವರ್ ಕರೆದೆ, ನನಗೆ ಓದಕ್ಕೆ ಬರಲಿಲ್ಲ, ಆಟಂಡೋಜಿ ದಿನ ಏನಪ್ಪ ಇದು ಅಂತ ಕೇಳಿದೆ. ಇಲ್ಲ ಸರ್, ಇದು ವರ್ಷ ಮಾಡ್ತಾರೆ, ಒಂದು ಆಗಸ್ಟ್ ತಿಂಗಳಲ್ಲಿ ಮಾಡುವಂಥ ಹಬ್ಬ ಅಂತ ನಮ್ಮ ವಾಹನ ಚಾಲಕರು ಹೇಳಿದರು. ಈ ಬೆಳ್ತಂಗಡಿ ತಾಲೂಕಿನ ಮಹಿಳಾ ಮಂಡಳಗಳ ಒಕ್ಕೂಟ ರಿಜಿಸ್ಟರ್ಡ್ ವತಿಯಿಂದ ಏನಿದು ನೀವು ಆಟಿಡೋಜಿ ಅಲ್ವಾ? ಹಾಂ, ಆಟಿಡೋಜಿ ದಿನ ಒಂದು ಕಾರ್ಯಕ್ರಮಕ್ಕೆ ನನ್ನ ಸ್ವಾಗತಿಸಿದರೆ ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಈ ಒಂದು ಸಂಸ್ಥೆಯ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗೆ ಹಾಗೂ ಏನು ನಿಮ್ಮ ಸಹಪಾಠಿಗಳಿದ್ರೆ ಅವರಿಗೆಲ್ಲರೂ ಈ ಒಂದು ಸಮಾರಂಭಕ್ಕೆ ನನ್ನ ಆಹ್ವಾನಿಸಲಿಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ DYSP ಮೇಡಮ್ ಅವರೇ ಹಾಗೂ ಈ ಒಂದು ಸಂಘದ ಪದಾಧಿಕಾರಿಗಳೇ, ಇಲ್ಲಿ ಅದರ ಆ ಒಂದು ಸಂಘದ ಸದಸ್ಯರುಗಳೇ ಹಾಗೂ ಸಾರ್ವಜನಿಕರೇ, ಮುಖ್ಯವಾಗಿ ಇಲ್ಲಿ ಬಂದಂಥ ನಮ್ಮ ಛಾಯಾಚಿತ್ರಗಾರರು ಅಂದರೆ ಈಗ ಮಾಧ್ಯಮ ಮಿತ್ರರು ಹಾಗೂ ದೃಶ್ಯ ಮಾಧ್ಯಮದವರೇ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಗಮಿಸಿದ್ದೀರಾ. ಮೇಡಮ್ ಹೇಳ್ದಂಗೆ ಇದು ಎಷ್ಟರದ್ದು ಊಟ ಮಾಡೋದು? 24 ಥರದ ಒಂದು ಖಾದ್ಯವನ್ನು 33. 24 ವರ್ಷ ಈ ಒಂದು ಸಂಸ್ಥೆ ನಡೀತಾ ಇದೆ ಅಂದರೆ ಅಗದಿ ಅನುಭವದಿಂದ ನೀವೆಲ್ಲ ಚೇಂಜಸ್ ಮಾಡ್ಕೊಂಡು ಬಂದಿರ್ತೀರ. ಇನ್ನೂ ಹೆಚ್ಚಿನ ಚೇಂಜಸ್ಗಳಾಗಿ ಏನು ಈ 24 ಖಾದ್ಯಗಳನ್ನು ನೀವೇನು ಇದು ಮಾಡಿದ್ದೀರ, 33 ಖಾದ್ಯಗಳನ್ನು ಇದು ಮಾಡಿದ್ದೀರ. ಇದು ಯಾವ ಥರ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನ ಇವತ್ತು ಸವಿದು ನಿಮ್ಮಲ್ಲಿ ತಿಳ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನನಗೆ ಹೇಳ್ಬೇಕು, ನಾ ಹೇಳಕ್ ಬರ್ಬೇಕಲ್ಲ ನಿಮ್ಮ ತಾಲೂಕಲ್ಲಿ ಏನ್ ಮಾಡ್ತಾ ಇದ್ದೀರಾ ಏನು ಅಂತ. ಇದ್ರ ಜೊತೆ ನೀವು ಮತ್ತೆ ಯಾವ ಕಾರ್ಯಕ್ರಮ ಮಾಡ್ಕೊತೀರಾ ಗೊತ್ತಿಲ್ಲ. ಎಲ್ಲ ಒಂದು ಸಾರ್ವಜನಿಕವಾಗಿ ಮಹಿಳೆಯರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ, ಒಂದು ಸೇವೆಗಳನ್ನ ನೀಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಮಹಿಳೆಯರಿಗಾಗಿ ಏನು ಸೌಕರ್ಯಗಳಿದಾವೆ, ನಮ್ಮ ಇಲಾಖೆಯಿಂದ ಏನಾಗಬೇಕು ಅಥವಾ ನಮ್ಮ ತಾಲೂಕಿನಲ್ಲಿ ಯಾವ್ಯಾವ ಇಲಾಖೆಗಳಿಂದ ಏನಾಗಬೇಕು ಅನ್ನೋದನ್ನ ನನ್ನ ಗಮನಕ್ಕೆ ತಂದ್ರೆ, ನಿಮ್ಗೆ ತೊಂದರೆ ಆಗುತ್ತೆ ಇರುವಂತ ಸರ್ಕಾರಿ ಕೆಲಸಗಳಲ್ಲಿ ನೀವು ತೊಂದರೆಗಳನ್ನ ನನಗೆ ಹೇಳಿದ್ರೆ, ನಾನು ನಮ್ಮ ಇಲಾಖೆ ಹಾಗೂ ಇತರೆ ಇಲಾಖೆಗಳಲ್ಲೂ ಸಹ ಅದನ್ನ ನಮ್ಮ ಒಂದು ಸಭೆ ಮಾಡ್ತಾ ಇರ್ತೇವೆ. ಮಂತ್ಲಿ 1-2 ಮಡೆ ಮಾಡ್ತಾ ಇರ್ತೇವೆ ಎಲ್ಲ ಇಲಾಖೆಗಳದ್ದು. ಆ ಸಂದರ್ಭದಲ್ಲಿ ತಮ್ಮ ಬೇಡಿಕೆಗಳು ಅಥವಾ ತಮ್ಮ ಏನು ಅಹವಾಲುಗಳಿದ್ದಾವೆ ಅದನ್ನ ನಾನು ಬಗೆಹರಿಸುವ ನಿಟ್ಟಿನಲ್ಲಿ ನಾನು ತಮಗೆ ಹೆಲ್ಪ್ ಮಾಡಿಕೊಡ್ತೇನೆ. ತಮ್ಮ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಾಗಿ ಬೆಳೀಲಿ ಹಾಗೂ ಈ ಒಂದು ಸಂಸ್ಥೆಯಲ್ಲಿ ಸಿಗ್ತಕ್ಕಂಥ ಸೌಕರ್ಯಗಳನ್ನ ಇನ್ನೂ ಹೆಚ್ಚು ಜನ ಈ ನಮ್ಮ ತಾಲೂಕಾದ್ಯಂತ ಎಲ್ಲ ಕಟ್ಟ ಕಡೆಯ ಗ್ರಾಮದವರೆಗೂ ಪ್ರಸರಿಸಿ ಅವರೆಲ್ಲರೂ ನಿಮ್ಮ ಸಂಘಕ್ಕೆ ಸೇರುವಂತಾಗಲಿ, ಸಂಘದಿಂದ ಸಿಗುವಂತಹ ಸವಲತ್ತುಗಳನ್ನ ಪಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸಂಘಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಕರೆದಂತ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ನಮಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಾನಲ್ಲ, ನಾವು ಸರ್ಕಾರಿ ಕೆಲಸ ಮಾಡಿದ್ದೇವೆ ಅಷ್ಟೇ, ಮುಂಚೂಣಿಯಲ್ಲಿ ಕೆಲಸ ಮಾಡಿರ್ಬೋದು, ಅದು ಸರ್ಕಾರಿ ಕೆಲಸ ಮಾಡಿದ್ದೇವೆ. ಅದಕ್ಕೆ ನೀವು ಧನ್ಯವಾದಗಳು. ಆ ಧನ್ಯವಾದಗಳು ನಮ್ಮ ಸರ್ಕಾರಕ್ಕೆ ಸಲ್ಲುತ್ತೆ, ನಮಗೆ ಅಭಿನಂದನೆ ಸರ್ಕಾರಕ್ಕೆ. ಥ್ಯಾಂಕ್ ಯು.